ಸಾಲು ಕನ್ನಡ ಮಾಧ್ಯಮ ಶಾಲೆಗಳು ಮುಚ್ಚುತ್ತಿರುವ ಇಂದಿನ ಕಾಲಘಟ್ಟದಲ್ಲಿ ಇಲ್ಲೊಂದು ಕನ್ನಡ ಮಾಧ್ಯಮ ಶಾಲೆಯು ವಿದ್ಯಾರ್ಥಿಗಳ ಹಾಗೂ ಶಿಕ್ಷಕರ ಕೊರತೆಯಿಂದ ಮುಚ್ಚುವ ಹಂತದಲ್ಲಿದ್ದ ಶಾಲೆಯನ್ನ ಊರಿನ ಗ್ರಾಮಸ್ಥರು, ಹಳೆ ವಿದ್ಯಾರ್ಥಿಗಳು, ಸ್ಥಳೀಯ ಸಂಘಟನೆ ಶಾಲೆಗೆ ಎಲ್ಲಾ ವ್ಯವಸ್ಥೆಗಳನ್ನು ಕಲ್ಪಿಸಿ ಶಾಲೆಯನ್ನ ಉಳಿಸುವ ಜೊತೆಗೆ ಇದೀಗ ಶಾಲಾ ಮಕ್ಕಳಿಗೆ ವಾಹನದ ವ್ಯವಸ್ಥೆ ನೀಡುವುದರ ಮೂಲಕ ಮಾದರಿ ಹಾಕಿದ್ದಾರೆ. ಬಂಟ್ವಾಳ ತಾಲೂಕಿನ ಕೊಳ್ನಾಡು ಗ್ರಾಮದ ಬೆಟ್ಟಗುಡ್ಡಗಳ ನಡುವೆ ಇರುವ ಕುಳಾಲು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯು 1930ರಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಅಣ್ಣಪ್ಪ ಭಂಡಾರಿಯವರ ಮುಂದಾಳತ್ವದಲ್ಲಿ ಗುಡಿಸಲಿನಲ್ಲಿ ಪ್ರಾರಂಭಗೊಂಡಿತ್ತು. ಈ ಭಾಗದಲ್ಲಿ 1000ಕ್ಕಿಂತಲೂ ಅಧಿಕ ಮನೆಗಳಿವೆ. ಈ ಭಾಗದ ಅದೆಷ್ಟೋ ವಿದ್ಯಾರ್ಥಿಗಳು ಈ ಶಾಲೆಯನ್ನೇ ಅವಲಂಬಿಸಿದ್ರು. ಶಾಲಾ ವಜ್ರ ಮಹೋತ್ಸವದ ಸವಿನೆನಪಿಗಾಗಿ ಹಾಲ್ತೋಟ ನಾರಾಯಣ್ ಭಟ್ ಅವರು ಕಲಾ ಮಂದಿರವನ್ನ ಸ್ಥಾಪಿಸಿದ್ರು. ದಿನ ಕಳೆದಂತೆ ಖಾಸಗಿ ಶಾಲೆಗಳ ಪೈಪೋಟಿಯಿಂದಾಗಿ 300ಕ್ಕಿಂತಲೂ ಅಧಿಕ ವಿದ್ಯಾರ್ಥಿಗಳ ಸಂಖ್ಯೆ ಕುಸಿಯುವ ಜೊತೆಗೆ ಶಿಕ್ಷಕರ ಸಂಖ್ಯೆಯೂ ಕುಸಿಯಲಾರಂಭಿಸಿದೆ. 2015-16ರ ಸಾಲಿನಲ್ಲಿ 1ರಿಂದ 8ನೇ ತರಗತಿಯವರೆಗೆ ವಿದ್ಯಾರ್ಥಿಗಳ ಸಂಖ್ಯೆ 75ಕ್ಕೆ ಇಳಿಯತೊಡಗಿದೆ. ಈ ಸಂದರ್ಭ ಉದಯ್ ಕುಮಾರ್ ಒಬ್ಬರೇ ಶಿಕ್ಷಕರು ಶಾಲೆಯನ್ನ ನಡೆಸಿಕೊಂಡು ಬರುತ್ತಿದ್ರು. ಮಕ್ಕಳ ಹಾಗೂ ಶಿಕ್ಷಕರ ಕೊರತೆಯಿಂದ ಶಾಲಾ ವಾರ್ಷಿಕೋತ್ಸವ ಕೂಡ ಸ್ಥಗಿತಗೊಂಡಿತ್ತು. ಕೆಲವೇ ದಿನದಲ್ಲಿ ಶಾಲೆ ಸಂಪೂರ್ಣವಾಗಿ ಬಾಗಿಲು ಹಾಕುವ ಹಂತದಲ್ಲಿತ್ತು. ಇದರಿಂದ ಆತಂಕಕ್ಕೀಡಾದ ಮಕ್ಕಳ ಪೋಷಕರು ತಮ್ಮ ಮಕ್ಕಳನ್ನ ಶಾಲೆಯಿಂದ ಬಿಡಿಸಿ ಬೇರೆ ಶಾಲೆಗೆ ಸೇರಿಸಲು ಮುಂದಾಗಿದ್ರು. ಈ ಬಗ್ಗೆ ಗಮನ ಹರಿಸಿದ ಊರಿನ ಗ್ರಾಮಸ್ಥರು ಹಾಗೂ ವಾರಾಹಿ ಯುವ ವೃಂದ ಸಂಘಟನೆಯವರು ಶಾಲೆಯ ಉಳಿವಿಗಾಗಿ ಶ್ರಮಪಟ್ಟರು. ಪೋಷಕರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ ರೀತಿಯಲ್ಲಿ ಪೋಷಕರು ನಮ್ಮೆಲ್ಲ ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಡುವ ಭರವಸೆಯನ್ನು ಕೊಟ್ಟಾಗ ಶಿಕ್ಷಕರಿರ್ಬೋದು, ಇಲ್ಲಿಯ ಕನ್ನಡ ಮಾಧ್ಯಮ ಶಾಲೆ ಎಂಬ ತಾತ್ಸಾರಕ್ಕೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಪ್ರಾರಂಭಿಸಿದ್ದಿರ್ಬೋದು ಅಥವಾ ಕಂಪ್ಯೂಟರ್ ಕಲಿಕೆ ಇರ್ಬೋದು, ಎಲ್ಲ ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಟ್ಟು ಭರವಸೆ ಕೊಟ್ಟ ಮೇರೆಗೆ ಎಲ್ಲರೂ ಆ ಇದ್ದ ಮಕ್ಕಳನ್ನು ಉಳಿಸಿಕೊಳ್ಳುವಂತಹ ಒಂದು ಯಶಸ್ಸನ್ನು ನಾವು ಆ ಸಂದರ್ಭದಲ್ಲಿ ಕಂಡಿದ್ದೆವು. ಮೊದಲಿಗೆ ಸರ್ಕಾರದಿಂದ 4 ಸರ್ಕಾರಿ ಶಿಕ್ಷಕರನ್ನ ಹಾಗೂ 3 ಗೌರವ ಶಿಕ್ಷಕರನ್ನ ನೇಮಿಸಲಾಗಿದೆ. ಬಳಿಕ ಇಲಾಖೆಯ ಹಾಗೂ ಊರವರ ಸಹಕಾರದಲ್ಲಿ ಶಾಲೆಗೆ ಮೂಲಭೂತ ಸೌಕರ್ಯವನ್ನ ಒದಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆನಂತರ ಈ ಶಾಲೆಯಲ್ಲಿ ಅನೇಕ ಕೊರತೆಗಳಿದ್ದು ಅದನ್ನು ಊರವರ ಮತ್ತು ಸರ್ಕಾರದ ಅನುದಾನ ಕಮ್ಮಿ ಆಗ ಊರವರ ಸಹಕಾರದಿಂದ ಮತ್ತು ಈ ತಾಲೂಕು ಪಂಚಾಯತಿನ ಸಹಕಾರದಿಂದ ನಾನು ನಮ್ಮ ಅಧ್ಯಾಪಕ ವೃಂದ ಮತ್ತು ಊರವರ ಸಹಕಾರದಿಂದ ತುಂಬ ಅಭಿವೃದ್ಧಿಗೆ ನಾನು ಬಂದಿದ್ದೇನೆ. ಸತ್ಯಸಾಯಿ ಲೋಕಸೇವಾ ಸಂಸ್ಥೆಯಿಂದ ಉಪಹಾರದ ವ್ಯವಸ್ಥೆಗೆ ಮನವಿ ಸಲ್ಲಿಸಲಾಗಿದೆ. ಶಾಲಾ ಹಳೆ ವಿದ್ಯಾರ್ಥಿ ಸಂಘ ಸ್ಥಾಪಿಸಲಾಗಿದೆ. ಶಾಲಾ ಹಿತರಕ್ಷಣಾ ಸಮಿತಿ ನಿರ್ಮಿಸುವ ಮೂಲಕ ಈ ಶಾಲೆಯನ್ನ ಇನ್ನಷ್ಟು ಅಭಿವೃದ್ಧಿಪಡಿಸಲು ತೀರ್ಮಾನಿಸಲಾಗಿದೆ. ಹಳೆ ಕಟ್ಟಡದಲ್ಲಿ ತರಗತಿಗಳು ನಡೆಯುತ್ತಿದ್ದು ನೂತನ ಕಟ್ಟಡಕ್ಕೆ ಬೇಡಿಕೆ ಸಲ್ಲಿಸಲಾಗಿದೆ. ಈ ಶಾಲೆಯಲ್ಲಿ ಕಲಿತು ಸಮಾಜದ ಉನ್ನತ ಸ್ಥಾನದಲ್ಲಿರುವ ಹಳೆ ವಿದ್ಯಾರ್ಥಿಗಳು ಇನ್ನಷ್ಟು ಪ್ರೋತ್ಸಾಹ ನೀಡಿದ್ರೆ ಈ ಶಾಲೆಯು ಇನ್ನಷ್ಟು ಅಭಿವೃದ್ಧಿ ಹೊಂದಲಿದೆ ಎಂಬ ನಿರೀಕ್ಷೆಯಲ್ಲಿ ಶಾಲಾಭಿವೃದ್ಧಿ ಸಮಿತಿ ಇದೆ. ಶಾಲಾ ವಾಹನ ಹಸ್ತಾಂತರ ಸಮಾರಂಭಕ್ಕೆ ಹಿರಿಯ ಶಿಕ್ಷಕ ಕೆಪಿ ಮೂಲ್ಯ ಚಾಲನೆ ನೀಡಿದ್ರು. ಈ ಸಂದರ್ಭ ಶಾಲಾ ಮುಖ್ಯ ಶಿಕ್ಷಕಿ ತಿಮ್ಮು, ಕೊಳ್ನಾಡು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸುಧೀರ್ ಕುಮಾರ್, ಸದಸ್ಯ ಗುರುವಪ್ಪ ಮುಖೇರ, ಪುಷ್ಪಲತಾ, ಶಿಕ್ಷಕ ಪರಮೇಶ್ವರಾಚಾರ್ಯ, ವಿಜಯ್ ಕುಮಾರ್, ಹೇಮ ಎಂಟಿ ಧರ್ಮೇಂದ್ರ, ಶಮೀರ್, ಹರೀಶ್ ಗೌಡ, ಅಬ್ದುಲ್ ಖಾದರ್ ಮೊದಲಾದವರು ಭಾಗವಹಿಸಿ ಶುಭ ಹಾರೈಸಿದ್ರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 7 ವಿಟ್ಲ.